ಸಂದರ್ಭ ಆಯಿತು. ಯಾಕಂತ ಹೇಳಿದರೆ ಒಂದು ಬೆಳಿಗ್ಗೆ ಟೈಮ್ ಫಿಕ್ಸ್ ಮಾಡಿ 9 ಗಂಟೆಗೆ ಮಾಡಿದ್ದು ಮಾಡುವಂಥ ಯಾರಿಗೆ ಹೇಳಲಿಕ್ಕಾಗೋದಿಲ್ಲ. 10 ಗಂಟೆಗೆ 12 ಗಂಟೆಗೆ ಅಂತೇಳಿ ಆದರೂ ಮತ್ತು ಇನ್ನೊಂದು ಸಮಯ ಮುಗಿಸ್ಕೊಂಡು ಬರುವ ಸ್ವಲ್ಪ ತಡವಾಗಿದೆ. 12:30 ಗಂಟೆ, ಈಗ 1 ಗಂಟೆ ಆಯಿತು. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತ ಮಾಡ್ತಾರೆ. ಯಾರಾದರೂ ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂತ ಬೇಸರ ಪಡದೆ, ತುರ್ತು ಕಾರ್ಯಕ್ರಮ ಶಾಸಕರ ಟೈಮಿಂಗ್ ಬದಲಾವಣೆ ಆಗ್ತಾ ಇರೋದ್ರಿಂದ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ, ಸಾಯಂಕಾಲದಲ್ಲಿ ಇಷ್ಟು ಲೇಟಾಗಿ ಹೇಳಿದ್ರಿಂದ ಯಾರು ಮನಸ್ಸಲ್ಲಿ ಇಟ್ಕೊಳ್ಳದೆ ಎಲ್ರಿಗೂ ತಮಗೆಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ, ಟೈಮ್ ಹೆಚ್ಚು ಕಮ್ಮಿ ಆಗಿದ್ದರೆ ಎಲ್ಲರೂ ನಾವು ಕಾಂಗ್ರೆಸ್ ಕುಟುಂಬದ ಸದಸ್ಯರು ನಾವೆಲ್ಲ ಸುಧಾರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಯಾವುದೇ ಒಂದು ಮನಸ್ಸಲ್ಲಿ ಬೇಸರ ಇಟ್ಕೊಳ್ಳದೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಈಗ ಚುನಾವಣೆ ಕಚೇರಿಯನ್ನು ಇದ್ದಾರೆ ಮತ್ತು ಮುಂದಿನ ಕಾರ್ಯದ ಬಗ್ಗೆ ನಮಗೆ ಮಾಹಿತಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಕಚೇರಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಚುನಾವಣಾ ಸಂದರ್ಭದಲ್ಲಿ ನಮ್ಮ ಮೆಟೀರಿಯಲ್ಸ್ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರ ಮತ್ತು ಬ್ಲಾಕ್ ನಮ್ಮ ಇಲೆಕ್ಷನ್ ಏಜೆಂಟ್ ಮತ್ತು ಇನ್ನಿತರ ಮುಖಂಡರ ಮೀಟಿಂಗ್ ಮಾಡಲಿಕ್ಕೆ ಸೀಮಿತವಾಗುವಂಥ ಇದು ಕಚೇರಿ. ಇವತ್ತು ಮಾತ್ರ ನಾವೆಲ್ಲ ಕಾರ್ಯಕರ್ತರಿದ್ದೇವೆ. ಇನ್ನು ನಾವು ಈ ಕಚೇರಿಗೆ ಬರೋದು ಯಾವಾಗ ಅಂತ ಹೇಳಿದರೆ ಮೇ 17 ತಾರೀಕಿಗೆ ಓಟ್ ಮುಗಿದ ನಂತರ ಬರುವುದು. ಯಾವ ಕಾರ್ಯಕರ್ತರು ಯಾವ ನಾಯಕರು ಇಲ್ಲಿ ಬರಲಿಕ್ಕಿಲ್ಲ, ನಾನು ಕೂಡ ಸೇರಿ ನಾವು ನಮ್ಮ ಗ್ರಾಮದಲ್ಲಿ ಅವರವರ ಗ್ರಾಮದಲ್ಲಿ ಅವರು ಅಲ್ಲಿ ಇರಬೇಕು. ನಾವೇ ಖುದ್ದಾಗಿ ಆ ಪ್ರದೇಶಕ್ಕೆ ಹೋಗುವಂಥದ್ದು. ಅದು ಈ ಒಂದು ಕಚೇರಿ ಸದುಪಸ್ಥಿತ ಬ್ಲಾಕ್ ಅಧ್ಯಕ್ಷರೇ ಎಲ್ಲ ನಮ್ಮ ಹಿರಿಯ ನಾಯಕರೇ ಇವತ್ತು ತುರ್ತಾಗಿ ACC ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅವರು ಮೀಟಿಂಗ್ ಆದ ಕಾರಣ ಅಲ್ಲಿ ತಡವಾದ ಕಾರಣ ಅಲ್ಲಿ ಬಂದಿದ್ದಕ್ಕೆ ಮುಟ್ಟುವಂಥ ರೀತಿ ಇವತ್ತು ಸ್ವಲ್ಪ ತಡವಾಗಿದೆ. ನಾನು ಬಹುಶಃ ಎಲ್ಲ ಕಾರ್ಯಕರ್ತರ ಹೇಳಿದಿಷ್ಟೇ, ನಾವು 10-12 ದಿವಸಗಳು ಮಾತ್ರ ಇರುವಂಥದ್ದು. 12 ದಿವಸ ನಾವು ಸಂಪೂರ್ಣವಾಗಿ ಹಗಲಿರುಳು ನಾವು ಒಗ್ಗಟ್ಟಿಂದ ದುಡಿಬೇಕು. ಸಣ್ಣ ಪುಟ್ಟ ವಿಚಾರ ಎಲ್ಲ ನಾವು ಬದುಕಿಟ್ಟು, ಹೆಚ್ಚು ಕಮ್ಮಿ ಆಗುವಂಥ ಎಲ್ಲ ಬದುಕಿಟ್ಟು ಸಕಾರಾತ್ಮಕ ಚಿಂತನೆ ಹೊಂದಿಗೆ ನಮ್ಮ ಒಂದೇ ಗುರಿ, ನಮ್ಮ ಪ್ರತಿಸ್ಪರ್ಧಿಗಳು ಯಾರಿದ್ದಾರ ಅವರನ್ನು ಸೋಲಿಸುವುದೇ ನಮ್ಮ ಎಲ್ಲ ಗುರಿ. ಅದಕ್ಕೆ ಇನ್ನು 12 ದಿವಸ ಮುಂಚೆ ನೀವು ದಿವಸ 12 ಗಂಟೆ ಮಲಗ್ತಿದ್ದರೆ, ಕೆಲವು 8 ಗಂಟೆಗೆ ಮಲಗ್ತಿದ್ರು, ಕೆಲವು 12 ಗಂಟೆ ಮಲಗ್ತಿದ್ರು. ಇನ್ನು 4 ಗಂಟೆಗಿಂತ ಜಾಸ್ತಿ ಯಾರು ಮಲಗಲಿಕ್ಕೆ ಸಾಧ್ಯವಿಲ್ಲ. ನೀವು ಮಲಗಬಾರ್ದು. ನೀವು ಮಲಗಿದರೆ ನಿಮ್ಮಲ್ಲಿ ಲೀಡ್ ಬರಲಿಕ್ಕೆ ಸಾಧ್ಯ ಇಲ್ಲ. ಲೀಡ್ ಬಂದರೆ ಅದು ತನ್ನಿಂದ ಕಾಂಗ್ರೆಸ್ಸಿಂದ ಬರ್ತದೆ ಹೊರತು ಅದು ನಿಮ್ಮಿಂದ ಬರೋದಲ್ಲ ಅಂತ ಆಗ್ತದೆ. ಅದಕ್ಕಾಗಿ ಎಲ್ಲರಿಗೂ ನಿನ್ನೆ ನಾವು ಮಂಡ್ಯದಲ್ಲಿ ಕಾರ್ಯಕ್ರಮ ಮುಗಿಸುವ 11 ಗಂಟೆ, ನಾನು ಮತ್ತೆ ಇಲ್ಲಿ ಹೋಗುವಾಗ 12 ಗಂಟೆ, ನಾನಿಂದ ಅಕ್ಕರೆಗೆರೆ ಹೋಗಿ ಮೀಟಿಂಗ್ ಮಾಡಿ ಮನೆಗೆ ಹೋದಾಗ 2 ಗಂಟೆ, ಮಲಗಿದ್ದು 3 ಗಂಟೆಗೆ, 5:30 ಗಂಟೆಗಿದ್ದು 6 ಗಂಟೆಗೆ ನಾವು ಇಲ್ಲಿ ಗ್ಲೋಬಲ್ ಮಾರ್ಕೆಟಲ್ಲಿ 7 ಗಂಟೆ ನಾನು ತುಂಬೆಗೆ ಹೋದೆ. 7ರಿಂದ 10 ಗಂಟೆ ತನಕ ಅಲ್ಲಿಂದ ಸರಿ ಕಾಂಗ್ರೆಸ್ ಆಫೀಸ್ ಹೋದೆ. ಅಲ್ಲಿಂದ ಇಲ್ಲಿಗೆ ಬಂದದ್ದು. ಇದು ಬಹುಶಃ ನಾವೇನು ಕೆಲಸ ನಾವು ಮಾಡಲೇ ಬೇಕು. ಯಾಕೆ ಕೆಲಸ ಮಾಡಿ ನಮಗಿಂತ ನಮ್ಮ ಕಾರ್ಯಕರ್ತರು ಮತ್ತು ಮತದಾರರು ನಮಗಿಂತ ಜಾಸ್ತಿ ಆಸಕ್ತಿಯಲ್ಲಿ ಇವತ್ತು ಈ ಸಲ ಇಂಟ್ರೆಸ್ಟ್ ಅವರಿದ್ದಾರೆ, ನಮಗಿಂತ ಜಾಸ್ತಿ ಅವರಿದ್ದಾರೆ. ಪ್ರತಿಯೊಂದು ಕಡೆಯಲ್ಲಿ ಕೂಡ ನಮಗಿಂತ ಆಸಕ್ತಿದವ್ರ ಕೆಲಸ ಇವತ್ತು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಹೆಚ್ಚುವರಿಯಾಗಿ ಅವರಿಗೆ ಪ್ರೋತ್ಸಾಹ ಕೊಡೋ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ಆದಾಗ ನನಗೆ ವಿಶ್ವಾಸ ಇದೆ, ನೀವು ಪಕ್ಷದ ಮೇಲೆ ಪ್ರೀತಿ ಇಟ್ಟುಕೊಂಡು ನಿಮ್ಮ ಬೇರೆ ಕಡಿಮೆ ಮಾಡಿ ಇದಕ್ಕೆ ಸಿದ್ಧಗೊಳಿಸುವ ಅವಕಾಶ ಆಗಬೇಕು. ಬಹುಶಃ ನಾಳೆಯಿಂದ ಈಗಾಗಲೇ ಪ್ಯಾಂಪ್ಲೆಟ್ ಇವತ್ತು ಮನೆಗೆ ಬಂದು ಮುಡ್ತದೆ. ನಾಳೆ ರಾಹುಲ್ ಗಾಂಧಿ ಪ್ರೋಗ್ರಾಮ್ ನಾಡಿದಿಂದ ಬಹುಶಃ ತಮ್ಮಲ್ಲಿ ಸ್ಟಾರ್ಟ್ ಮಾಡಬೇಕು. ಒಮ್ಮೆ ಸ್ಟಾರ್ಟ್ ಆದ ನಂತರ ನಿಲ್ಲುವಂಥ ಪ್ರಶ್ನೆ ಕಂಟಿನ್ಯೂಸ್, ಅದು ಲಾಸ್ಟ್ ತನಕ ಕೂಡ ಕಂಟಿನ್ಯೂಸ್ ಆಗಿ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ನಾವು ಈಗಾಗಲೇ ತಮ್ಮಷ್ಟೇ ಒಂದು ರೌಂಡು ಚರ್ಚೆ ನಿಮ್ಮ ಗ್ರಾಮದೆಲ್ಲ ಮಾಡಿದ್ದೀರಿ. ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದೀರಿ. ಉತ್ತಮವಾದ ವಾತಾವರಣ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥ ನಾಳೆ ರಾಹುಲ್ ಗಾಂಧಿ ಕಾರ್ಯಕ್ರಮ ನಮಗೆ ಅತಿ ಅಗತ್ಯವಾದ ಕಾರ್ಯಕ್ರಮ. ನಾನು ಈ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಮತ್ತು ಪ್ರತಿಯೊಬ್ಬ ಮತದಾರರಿಗೂ ನಾಗರಿಕರು ಕೂಡ ಹೇಳ್ತೇನೆ, ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿಯವರ ಕಾರ್ಯಕ್ರಮದಲ್ಲಿ ಯಾಕೆಂದರೆ ಭಾಗವಹಿಸಿ ರಾಹುಲ್ ಗಾಂಧಿಯವರ ಸತ್ಯ ವಿಚಾರ ಪಾರ್ಲಿಮೆಂಟಲ್ಲಿ ನಮ್ಮ ದೇಶದ ಪರವಾಗಿ ಮಾತಾಡಿದ್ದಾರೆ. ಅವ್ರಿಗೆ ಇವತ್ತು ಏನೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಅವರು ಬಹುಶಃ ಇವತ್ತು ಕನ್ವಿಕ್ಷನ್ ಮಾಡುವಂಥ ಪರಿಸ್ಥಿತಿಗೆ ಬಂದು ಈಗ ಅವರು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಬಂದು ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತು ಅಭೂತಪೂರ್ವ ಕಾರ್ಯಕ್ರಮ ನಾವು ಏರ್ಪಾಡು ಮಾಡಬೇಕು.
ಅದೇ ರೀತಿ ಮಾತನ್ನು ಕೇಳಿ ನಾವು ನಮ್ಮ ಬೂತ್ ಮಟ್ಟದಲ್ಲಿ ಹೇಳಬೇಕು. ಇವತ್ತು ನಾನು ಕಾಂಗ್ರೆಸ್ಸಿಂದ ನಾನು ಇವತ್ತು MLA ಆಗಿದೆ, ಅಭ್ಯರ್ಥಿ ಆಗಿದೆ. ಕೆಲವರು ಕಾಂಗ್ರೆಸ್ಸಿಂದ ಇವತ್ತು ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಾರೆ, ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಕೆಲವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ, ಕೆಲವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಕೆಲವು ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದಾರೆ, ಕೆಲವು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದಾರೆ, ಕೆಲವು ಬೇರೆ ಬೇರೆ ಹೊಲ ಖಾತೆ ಬೇರೆ ಬೇರೆ ಹಂತಕ್ಕೆ ಕೆಲವೊಂದು ಕಡೆ ಹೋಗಿದ್ದಾರೆ. ಅದು ರಾಹುಲ್ ಗಾಂಧಿ ಏನಾಗಿದ್ದಾರೆ, ಅವರು ಇದ್ದಂಥ MP ಕೂಡ ತೆಗೆದಿದ್ದಾರೆ. ಯಾಕೆ ತೆಗೆದಿದ್ದಾರೆ? ಅವರು ಈ ದೇಶದ ಜನರ ಪರವಾಗಿ ಸತ್ಯ ಮಾತಾಡೋದಕ್ಕೆಲ್ಲ ತೆಗೆದದ್ದು. ಆಗ ನಮಗೆಲ್ಲ ಇವತ್ತು ಜವಾಬ್ದಾರಿ ಇಲ್ವಾ? ನಮಗೆ ನಮ್ಮದು ಒಂದು ಜವಾಬ್ದಾರಿ ಇರಬೇಕಲ್ಲ. ಆದಾಗ ನಾವಿದು ಭಾಳ ಗಂಭೀರವಾಗಿ ನಾವು ಅರ್ಥ ಮಾಡಿಕೊಂಡು ನಾವು ಪ್ರತಿಯೊಂದು ಬೂತಿಂದಲೂ ಕೂಡ ಬಹುಶಃ ಅವ್ರಿಗೆ ಕೊಟ್ಟಂಥ ಕಿರುಕುಲ ಈ ದೇಶ ಜನಪರವಾಗಿ ಮಾತಾಡಿ ಸತ್ಯ ಮಾತಾಡುವಂಥ ಸಂದರ್ಭದಲ್ಲಿ ಅವರ ಮಾತನ್ನು ಅಡಗಿಸಲಿಕ್ಕೆ ಅವರ ಮೆಂಬರ್ಶನ್ನೇ ಇವತ್ತು ಬಿಸಾಡುವಂಥ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ಲುವಂಥ ಜವಾಬ್ದಾರಿ ನಮ್ಮೆಲ್ಲರ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇವತ್ತು ಆಗಿದೆ. ಆದ ಕಾರಣ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಬೂತ್ ಮಟ್ಟದ ಕಾರ್ಯಕ್ರಮ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ನಾನು ರಾಹುಲ್ ಗಾಂಧಿ ಅವರು ಬರ್ತಾರೆ, ಈ ಪ್ರೋಗ್ರಾಮ್ ಇದೆ ಅಂತೇಳಿ ನಾವು ಪ್ರತಿಯೊಂದು ಮನೆಯಿಂದಲೂ ಕೂಡ ನಾವು ಕಾರ್ಯಕರ್ತರನ್ನು ಜನರನ್ನು ಸಜ್ಜುಗೊಳಿಸೋದ ಕೆಲಸ ಆಗಬೇಕು. ಅದು ಬಿಟ್ಟು ಅಲ್ಲಿದ್ದು ಹೋಗಿ ಬರುವ ಒಂದು 2-3 ಹೋಗುವ ಅಂತ ಹೇಳಿದ್ರೆ ಅದು ಆಗುವುದಿಲ್ಲ. ನಮ್ಮ ಕೆಲವೊಂದು ನಾನು ಕಾರ್ಯಕ್ರಮ ನೋಡಿದ್ದೇನೆ, ನಮ್ಮ ಕಾರಲ್ಲಿ 5 ಸೀಟ್ ಇದ್ದರೆ 2 ಬರೋದು, 3 ಸೀಟ್ ಅದು ಕಾಲ ಇದ್ದ 3 ಸೀಟು ಕೂಡ ಆಗುವುದಿಲ್ಲ. ಈ ಸಲ ಇದನ್ನೆಲ್ಲ ಬಿಟ್ಟು ನಾವು ಒತ್ತಾಯ ಜನ ಸೇರಿಸ್ಕೊಳ್ಳೋ ಬದಲೇ ಬೇಕು. ನಾವೆಲ್ಲರೂ ಕೂಡ ಹರೇಕಳದ ನಮ್ಮ ಬ್ರಿಡ್ಜ್ ಇದೆ ಅಲ್ಲ, ಅಲ್ಲಿ ನಮ್ಮ ಕಾರನ್ನು ನಾವು ಪಾರ್ಕ್ ಮಾಡೋದು. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ದೂರ ಸಿಗ್ತದೆ. ನಾವೆಲ್ಲರೂ ಕೂಡ 2 ಗಂಟೆಗೆ ಹರೇಕಳ ಸೇತುವೆ ಬಳಿ ನಾವೆಲ್ಲರೂ ಕೂಡ ಅಲ್ಲಿ ಸೇರಬೇಕು. ನಾವೆಲ್ಲರೂ ಹರೇಕಳಲ್ಲಿ ಸೇರಿ ನಾವೆಲ್ಲ ಅಲ್ಲಿಂದ ನಾವು ಪಾದಯಾತ್ರೆಯಲ್ಲಿ ನಾವು 5,000 ಜನ ಕೂಡ ನಾವು ಪಾದಯಾತ್ರೆ ಅಲ್ಲಿಂದ ನಾವು ಅಲ್ಲಿಗೆ ಹೋಗುವಂಥ ಕೆಲಸ ಆಗಬೇಕು. ಪ್ರತಿಯೊಂದು ಬೂತಿಂದ 30ರಿಂದ 50 ಜನ ಕಡ್ಡಾಯವಾಗಿ ನಾವು ತರಲೇಬೇಕು. 30ರಿಂದ 50 ಜನ ಕಡ್ಡಾಯವಾಗಿ ತರಲೇಬೇಕು. 30ರಿಂದ 50 ಜನ 30 ಅಂತ ಹಿಡಿದ್ರು ಕೂಡ 220 ಬೂತಿನಲ್ಲಿ 6,500 ಜನ ಆಗ್ತಾರೆ. ಯಾವ ಬೂತಿಂದ ನೀವು ಮುಖಂಡರಿಗೆ 30 ಜನ ತರಲಿಕ್ಕೆ ಆಗೋದಿಲ್ಲ, ಆ ಬೂತಲ್ಲಿ ನೀವು ನೀರು ಕೊಡಲಿಕ್ಕೆ ಕೂಡ ಸಾಧ್ಯ. ಆದ ಕಾರಣ ಇದನ್ನು ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಂಡು ಮತ್ತು ನಾನು ನಗರಸಭೆ ಅವರಿಗೆ ಇರ್ತದೆ, ಗ್ರಾಮದ ಜನರು ನಾನೇ ಫೋನ್ ಮಾಡಬೇಕು, ನಾನೇ ಬರಬೇಕಂದ್ರೆ ದಯವಿಟ್ಟು ಆಗುವುದಿಲ್ಲ. ನಿಮ್ಮ ಕೂಡ ಜವಾಬ್ದಾರಿ ಎಲ್ಲರೂ ಕೂತ್ಕೊಂಡು ನಿಮ್ಮ ಎಲ್ಲಿ ತಾವು ಇದ್ದೀರಿ, ನೀವು ಕೂಡ 2 ಬೂತಂತ ಅಧ್ಯಯನ ಮಾಡೋದಲ್ಲ, ಕಡ್ಡಾಯವಾಗಿ ಪ್ರತಿಯೊಂದು ಬೂತ್ಗೆ ಬೂತ್ ಹಾಕಿ ನಿಮ್ಮದು ಬೂತ್ ಸೆಟ್ ಮಾಡಿದ ನಂತರ ಎಲ್ಲಿ ನಾವು ಸೋತಿದ್ದೇವೆ ಅಲ್ಲಿ ನೀವು ರೆಡಿ ಮಾಡಬೇಕು. ಅದರ ಮುಖಾಂತರ ಜನ ಒಂದು ಸೆಟ್ ಮಾಡಿದ ಒಗ್ಗಟ್ಟಿಂದ ತರುವಂಥ ಕೆಲಸ ಆಗಬೇಕು. ಅದು ಇವರು ಸಂಜೆಯಿಂದಲೇ ನಿಮ್ಮ ವಾರ್ಡ್ಗಳಿಗೆ ನಿಮ್ಮ ಪ್ರದೇಶಕ್ಕೆ ಹೋಗುವಂಥ ಕೆಲಸ ಇವತ್ತು ಆಗ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದಕ್ಕಾಗಿ ನಾನು ಇವೆಲ್ಲ ನನ್ನ ವಿಶ್ವ ಶುಭಾಶಯ ಅನುಸರಿಸಿಕೊಂಡು ಕಾಂಗ್ರೆಸ್ ಪಕ್ಷ ಇವತ್ತು ಕಾರ್ಯಕರ್ತರು ಮತ್ತು ಹಿರಿಯ ನಾಯಕರ ಸಮ ಈಶ್ವರಲಾಲ್ ಅವರು, ಅದೇ ರೀತಿ ನಮ್ಮ ಯೂಸುಫ್ ಭವನ್ ಅವರು, ಮೊಹಮ್ಮದ್ ಹುಕ್ಕಚೇರಿ ಅವರು, ಸದಸ್ಯ ಉಲ್ಲಾಲ್ ಅವರು, ಶ್ರೀಧರ್ ಆಲರಂತರವರು, ಅದೇ ನಮ್ಮ ಬಾಸಲ್ಲಿ ಸೂಜಂತವರು ಎಲ್ಲ ಸೇರಿಕೊಂಡು ಇವತ್ತು ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಮೇ 13ನೇ ತಾರೀಕು ಆಗುವಾಗ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ವಿಶೇಷವಾದ ಶ್ರಮ, ನಮ್ಮ ಮತದಾರರ ವಿಶೇಷವಾದ ಪ್ರೀತಿ ಮತ್ತು ಒಲವಿನಿಂದಾಗಿ ಇಡೀ ನಮ್ಮ ದಕ್ಷಿಣ ಕರಾವಳಿ ಪ್ರದೇಶದಲ್ಲೇ ಅತ್ಯಧಿಕ ಲೀಡ್ ಕೊಡುವ ಕ್ಷೇತ್ರ ಕಾಂಗ್ರೆಸ್ ಇವತ್ತು ಬರ್ತದೆಂಬ ವಿಶ್ವಾಸ ಇದೆ. ಅದು ನಮ್ಮ ಇವರು ಕಾರ್ಯಕರ್ತರು ದೊಡ್ಡ ಮಟ್ಟ ಚೆನ್ನಾಗಿ ಇವತ್ತು ಆಗಿದೆ. ಜನಸಾಮಾನ್ಯರು ಬೇಸತ್ತುಕೊಂಡಿದ್ದಾರೆ, BJPಯ ಬಗ್ಗೆ ಬೇಸತ್ತಾಗಿದೆ. ಜನ ಇವತ್ತು ಯಾಕೆ ನಾವು ಆಗಬೇಕೆಂಬ ಹೇಳಿ ಭಾಳ ಸ್ಪಷ್ಟವಾದ ತೀರ್ಮಾನಕ್ಕೆ ಬಂದು ನಾವು ಹಾಕೋದೇ ಇಲ್ಲ ಅಂತೇಳಿ ನಾನು ಭಾಳಷ್ಟು ಕಡೆ ಹೋದಾಗ ಹೇಳಿದ್ವಿ. ಇವತ್ತು ಬೆಳಿಗ್ಗೆ ನನ್ನ BJP ಬಂದು ನಮ್ಮನ್ನು ಬದುಕೇರ BJP ಇಲ್ಲಿ ಕಾಂಗ್ರೆಸ್ಸೇ ಬರೋಣ ಅಂತ ಹೇಳಿಕೊಂಡು ಕಳೆದ ವರ್ಷ ಬೇರೆ ಕಡೆ ಮತ ಹಾಕಿದವರು ಕೂಡ ಈ ವರ್ಷ ಕಾಂಗ್ರೆಸ್ಗೆ ಓಟ್ ಹಾಕಲಿಕ್ಕೆ ಯಾರನ್ನು ಕೂಡ ಬದುಕಿಸುವಂಥ ಪ್ರಶ್ನೆ ಇವತ್ತು BJP ಬಂದರೆ ಬಿಡುವುದಿಲ್ಲ. BJP ಬಂದರೆ ಗ್ಯಾಸ್ ರೇಟ್ 2,000 ರೂಪಾಯಿ ಆಗ್ತದೆ. ಈಗ ರೇಷನ್ ಕಾರ್ಡ್ ಈಗ ಕೊಡ್ತಾ ಇಲ್ಲ, ರೇಷನ್ನೇ ಬಂದ್ ಮಾಡಿ ಬಿಡ್ತಾರೆ. ಅದೇ ರೀತಿ ಯಾವುದೇ ಒಂದು ಯೋಜನೆ ಕೊಡಿ ಜನರಿಗೆ ಅವರು ಮುಟ್ಟಿಸುವುದಿಲ್ಲ. ಅದಕ್ಕಾಗಿ ಬಹುಶಃ ಜನ ಇವತ್ತು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು
ಬಯಸಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾಳೆ ಕಾರ್ಯಕ್ರಮ ಯಶಸ್ವಿ ಮಾಡುವ. ನಾವು ನಾಳೆ ಪ್ರತಿಯೊಂದು ಬೂತಿನಲ್ಲೂ ಕೂಡ 30-30 ನಮ್ಮ ಅರ್ಧ ಇಲೆಕ್ಷನ್ ಮುಗಿಯಿತು. ಅರ್ಧ ಇಲೆಕ್ಷನ್ ಕೆಲಸ ನಮ್ಮ ಮುಗಿತದೆ. ಅದೆಲ್ಲರೂ ಕೂಡ ಆಸಕ್ತಿಯಿಂದ ಮುಂದೆ ಬರಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಬಯಸಿ ನಾವೆಲ್ಲರೂ ಕೂಡ ನಾಳೆ ಮಧ್ಯಾಹ್ನ ಅಲ್ಲಿ ಸೇರುವಂಥ ಅವಕಾಶ ಮಾಡುವ.